ಕುಡ್ಲ SCDCC ಬ್ಯಾಂಕ್ಡ್ ಆಶಾ ಕಾರ್ಯಕರ್ತೆಯರಿಗೆ ಬೊಕ ನವೋದಯ ಪ್ರೇರಕರಿಗೆ ಆಹಾರ ಸಾಮಗ್ರಿಲದ ಕಿಟ್ಟನ್ನು ಬ್ಯಾಂಕ್ ಅಧ್ಯಕ್ಷರು ಡಾಕ್ಟರ್ MN ರಾಜೇಂದ್ರ ಕುಮಾರನ ಮುತಾಲಿಕೆಡು ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರ್ಲು ಬುಧವಾರ ಕಾಂಡೆ ವಿತರಣೆ ಮಾಡ್ತಾರೆ. SCDCC ಬ್ಯಾಂಕ್ ವತಿರ್ದು ಆಶಾ ಕಾರ್ಯಕರ್ತೆಯರಿಗೆ ದಿನ ಬಳಕೆ ಆಹಾರ ಸಾಮಗ್ರಿದ ಕಿಟ್ ಬೊಕ 1,000 ರೂಪಾಯಿ ಗೌರವ ಪಣವನ್ನು ವಿತರಣೆ ಮಲ್ಪನ ಕಾರ್ಯಕ್ರಮವನ್ನು ಬ್ಯಾಂಕ್ ಸಭಾಂಗಣ ಬುಧವಾರ ಕಾಂಡೆ ಅಟೆಂಡ್ ಮಾಡ್ತಿದ್ದಾರೆ. ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ದು ಪಾತೆರ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರ್ಲು ಇನಿ ಜಗತ್ತಿನ ಕಾಡೊಂದು ಪುನಃ ಕೊರೋನಾ ವೈರಸ್ ಒಂಜಿ ಕಡೆಟ್ ಕೊರೋನಾದಾತ್ರ ಸಂಕಷ್ಟ ಪುನಗಳಿಗೆ ಸಗಾಯ ಮನ್ಪುನ ಕೈಕುಲು ನನುಜಿ ಕಡೆಟ್ ಕೊರೋನಾ ಮಾತ್ರೆಗಳ ಬಂಗನ ಕಂತ ಪಾಡ್ದನು ಪಾಪದಯ ಶ್ರೀಮಂತೆ ಪಂಡದು ಏರೆಲ್ಲ ಬಿಡ್ತೀಜಿ ಇಂದತ ಸಂಕಷ್ಟದ ನಡುಟಲ ಇಜ್ಜಂದಿನಕ್ಳಿಗೆ ಇತ್ತಿನಕ್ಳು ಸಗಾಯ ಮನ್ಪುನಿ ಮಲ್ಲ ಬೇಲೆ ಆಶಾ ಕಾರ್ಯಕರ್ತರಿಗೆ ಇಂಚಿತ್ತಿ ಸಗಾಯದ ಕೊಡುಗೆ ನಿಜವಾದ ಆವಡಾಯಿನ ಬೇಲೆ ಪಂಡದು ಮೆಚ್ಚುಗೆದ ಪಾತೆರ ಬಂಡೇರು. ಜಗತ್ತನ್ನೇ ಕಾಡುವಂಥ ಕೊರೋನಾ ಒಂದು ಕಡೆ, ಆ ಸಂತ್ರಸ್ತರಿಗೆ ಸಹಾಯ ಮಾಡ್ತೇವೆ ಎನ್ನುವಂಥ ಕೈಗಳು ಮತ್ತೊಂದು ಕಡೆ. ಹಾಗಾಗಿ ಎಲ್ಲಿ ನೊಂದಿದ್ದಾರೆ, ಎಲ್ಲಿ ಆತಂಕ ಇದೆ, ಎಲ್ಲಿ ಕಷ್ಟ ಇದೆ ಜನರಿಗೆ, ಎಲ್ಲಿ ಸಮಸ್ಯೆಗಳಿದ್ದಾರೆ ಅಲ್ಲೆಲ್ಲ DCC ಬ್ಯಾಂಕಿನವರು ತಮ್ಮ ಆರ್ಥಿಕ ಸಹಾಯವನ್ನು ಕೊಡುವುದರಿಗೆ ಮಾಡ್ಕೊಂಡು ಬಂದಂಥ ಪರಂಪರೆ ಅದನ್ನು ಮುಂದುವರಿಸಿಕೊಂಡು ಇವತ್ತು ರಾಜೇಂದ್ರ ಕುಮಾರ್ ಅವರು, ದೇವಪ್ರಸಾದ್ ಶೆಟ್ಟರು ಮತ್ತು ಅವರ ತಂಡ ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ ಆಶಾ ಕಾರ್ಯಕರ್ತರು ಸಹಿತ ಅವರೆಲ್ಲರೂ ಕೂಡ ನಾವು ಈ ಆಹಾರದ ಸಾಮಗ್ರಿಗಳನ್ನು ಕೊಡೋದ್ರ ಮೂಲಕ ಒಂದಷ್ಟು ಸಹಾಯವನ್ನು ಮಾಡ್ತೇವೆ ಅನ್ನುವಂಥ ಕೆಲಸ ನಮ್ಮ ಸರ್ಕಾರದ ದೃಷ್ಟಿಯಲ್ಲಿ ಇದೊಂದು ಕ್ರಾಂತಿಕಾರಿ ಕೆಲಸ ಅನ್ನುವ ಕಾರಣಕ್ಕೋಸ್ಕರ ಸರ್ಕಾರದ ಪರವಾಗಿ ಮತ್ತು ನಮ್ಮೆಲ್ಲ ಶಾಸಕರು ಸಂಸದರ ಪರವಾಗಿ DCC ಬ್ಯಾಂಕಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು ಅಂತ ಅನಿಸಿದೆ. ಒಂದರ್ಥದಲ್ಲಿ ಇವತ್ತು ಬಹಳ ಕಠಿಣ ಪರಿಸ್ಥಿತಿಯನ್ನು ಸಮಾಜ ಎದುರಿಸ್ತಾ ಇದೆ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ವರ್ಗ ಎಲ್ಲವನ್ನು ಮೀರಿ ಗುರುಕುಲಕ್ಕೆ ಬಂದಿರುವಂಥ ಈ ಗಂಡಾಂತರ ಕೊರೋನಾದಿಂದಾಗಿ ನಾವೆಲ್ಲ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ನಮ್ಮ ಆರೋಗ್ಯವನ್ನು ಮೊದಲು ಕಾಪಾಡಿಕೊಳ್ಬೇಕಾದಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ವಿಜ್ಞಾನ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ, ಆರ್ಥಿಕವಾಗಿ ನಾವು ಎಷ್ಟೇ ಶಕ್ತಿಶಾಲಿ ಆದರೂ ಕೂಡ ಕೊರೋನಾದ ಇದ್ರೆ ನಾವೆಲ್ಲ ನಿಯಂತ್ರಣ ತಪ್ಪುವಂಥ ಸ್ಥಿತಿಯಲ್ಲಿ ಇವತ್ತು ಬಂದ್ಬಿಟ್ಟಿದ್ದೇವೆ ಮನುಕುಲ ಅನ್ನುವಂಥ ಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಬಹಳ ಆತ್ಮಶಕ್ತಿಯಿಂದ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸಗಳು ಮಾಡಬೇಕು ಅಂತ ನಾವೆಲ್ಲ ಒಪ್ಕೊಂಡಿರೋದು. ಅದಕ್ಕೋಸ್ಕರ ಅನೇಕ ನಿಯಮಗಳನ್ನು ಸರ್ಕಾರ ಸರಳ ಮಾಡಿ ಜನರಿಗೆ ಸಹಾಯ ಆಗುವಂಥ ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ಕೈಗೊಂಡಿದೆ. ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿರುವಂಥ ವ್ಯವಸ್ಥೆಗಳು, ನಮ್ಮ ಆಶಾ ಕಾರ್ಯಕರ್ತರಿರುವಂಥ ಸಮಸ್ಯೆಗಳು, ನಮ್ಮ ವೈದ್ಯಾಧಿಕಾರಿಗಳಿಗೆ ದಾದಿಯರಿಗಿರುವಂಥ ಸಮಸ್ಯೆಗಳು, ಜನರ ಮಧ್ಯೆ ಕೆಲಸ ಮಾಡುವಂಥ ಪೊಲೀಸರಿಗಿರುವಂಥ ಸಮಸ್ಯೆಗಳು, ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಏನೇನು ಸಹಾಯಗಳನ್ನು ಮಾಡಬೇಕು ಅದೆಲ್ಲವನ್ನು ಮಾಡುವಂಥ ಸ್ಥಿತಿ ಇದೆ. ಅನೇಕ ನಿಯಮಗಳನ್ನು ಸಡಿಲ ಮಾಡಿ ಕೂಡ ಜನರಿಗೆ ಸಹಕಾರ ಆಗಬೇಕು ಅನ್ನುವಂಥ ವ್ಯವಸ್ಥೆಗಳು ಇದ್ದೇವೆ. ನಮ್ಮ ಕೃಷಿ ಕೆಲಸಕ್ಕೆ ಒಂದಿಷ್ಟು ರಿಯಾಯಿತಿಗಳನ್ನು ಕೊಡಲಾಗಿದೆ, ಬೇರೆ ಬೇರೆ ಕೆಲಸಗಳಿಗೆ ರಿಯಾಯಿತಿಗಳು ಕೊಡಲಾಗಿದೆ. ಕಾರ್ಮಿಕರ ಖಾತೆಗಳಿಗೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಹಾಕುವಂಥ ಹಣವನ್ನು ಕೂಡ ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ತೋಟಗಾರಿಕೆ, ಕೃಷಿ ಮತ್ತು ಆಹಾರ ಸಾಮಗ್ರಿಗಳು ಯಾವುದೇ ಗಡಿಯ ಅಂತರ ಇಲ್ಲದೆ ಅದು ಕೂಡ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೋಗಬೇಕು ಅನ್ನುವಂಥ ತೀರ್ಮಾನಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಒಂದು ರೀತಿ ಆತಂಕ ಏನಂದ್ರೆ ನಮ್ಮ ದೇಶದಲ್ಲಿ ಒಂದಷ್ಟು ಕೊರೋನಾ ವಿರುದ್ಧ ಹೋರಾಟ ಮಾಡಬೇಕು ಮತ್ತು ಒಂದಷ್ಟು ಕಲ್ಲುಗಳ ವಿರುದ್ಧ ಹೋರಾಟ ಮಾಡುವಂಥ ಸ್ಥಿತಿಗಳಿದೆ ನಮ್ಮದು. ಆ ಕಾರಣಕ್ಕೆ ನನ್ನ ಸಚಿವ ಸಂಪುಟ ಸೇರಿದಾಗ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವ ಸಂಪುಟದವರು ಸ್ಪಷ್ಟವಾದಂಥ ಒಂದು ತೀರ್ಮಾನ ಮಾಡಿ
ಯಾರು ಕರೋನಾದ ಕೆಲಸಗಳಿಗೆ ಕೆಲಸ ಮಾಡುವಂತ ನಮ್ಮ ಆಶಾ ಕಾರ್ಯಕರ್ತರು, ವೈದ್ಯಾಧಿಕಾರಿಗಳು, ಪೊಲೀಸರು, ಒಟ್ಟಾರೆ ಕರೋನಾ ವಿರುದ್ಧ ಯಾರು ಪ್ರಾಣವನ್ನು ಪರವಾಗಿಟ್ಕೊಂಡು ಹೋರಾಟ ಮಾಡ್ತಾರೋ ಅಂಥವರಿಗೆ ಯಾರೇ ಕಿರುಕುಳ ಕೊಟ್ಟರು ಕೂಡ, ಅಂಥವ್ರು ಎಷ್ಟೇ ಶಿಕ್ಷೆ ಆಗಿರಲಿ, ಯಾವುದೇ ವ್ಯವಸ್ಥೆ ಇರಲಿ, ಎಷ್ಟೇ ಭರಾಟೆದಾಗಿರಲಿ, ಎಂಥ ಹುದ್ದೆಯಲ್ಲಿ ಬೇಕಾದ್ರೂ ಇರಲಿ, ಅಂಥವ್ರನ್ನ ತಕ್ಷಣ ಕಾನೂನು ಚೌಕಟ್ಟು ಒಳಪಡಿಸಬೇಕು ಮತ್ತು ಹೆಚ್ಚು ಕಡಿಮೆ ಜೈಲಿಗೆ ಹಾಕುವಂತ ಕಾನೂನು ತರಬೇಕಾದಂತ ಸುಗ್ರೀವಾಜ್ಞೆಯನ್ನು ನಮ್ಮ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನೀವ್ಯಾರು ನಿಮ್ಮ ಬದುಕನ್ನು ಪರವಾಗಿಟ್ಟುಕೊಂಡು ಯಾರ ಮನೆಗೆ ಹೋಗ್ತೀರಿ, ಅಲ್ಲಿ ಯಾರಾದರೂ ನಿಮಗೆ ಕಿರುಕುಳ ಕೊಟ್ಟರೆ ಆಶಾ ಕಾರ್ಯಕರ್ತರಿಗೆ, ನಮ್ಮ ಪೊಲೀಸರಿಗೆ, ನಮ್ಮ ವೈದ್ಯಾಧಿಕಾರಿಗಳಿಗೆ ಯಾರೇ ತೊಂದರೆ ಕೊಟ್ಟರು ಕೂಡ ಸಹಿಸುವಂತ ವ್ಯವಸ್ಥೆಗಳು ಇಲ್ಲ ಅನ್ನೋದನ್ನು ಕರ್ನಾಟಕ ಸರ್ಕಾರ ಸ್ಪಷ್ಟ ಮಾಡಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಕೊರೋನಾದ ಪರವಾಗಿ ಕೆಲಸ ಮಾಡುವಂತಹ ಜನರಿಗೆ ಕಿರುಕುಳವನ್ನು ಕೊಟ್ಟರೆ ಅವರಿಗೆ ಕನಿಷ್ಠ 2 ವರ್ಷ ಜೈಲಿಗೆ ಹಾಕಲಿಕ್ಕೂ ಕೂಡ ಸರ್ಕಾರ ನಿಷಿದ್ಧವಾಗಿದೆ. ಎಂಥ ವ್ಯಕ್ತಿಗಳಾಗಿದ್ದರೂ ಕೂಡ ಅವರು ಭದ್ರಗೊಳಿಸ್ತೇವೆ ಅನ್ನುವಂಥ ನಿಷ್ಠೂರವಾದ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಕೇರಳ ಮತ್ತು ಉತ್ತರ ಪ್ರದೇಶದಲ್ಲಿರುವಂತಹ ಕಠಿಣವಾದ ನಿರ್ಧಾರವನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಬೇಕು ಸರ್ಕಾರದ ನಿಲುವಾಗಿದೆ. ಹಾಗಾಗಿ ನಾನು ತಮ್ಮಕ್ಕೆ ವಿನಂತಿ ಮಾಡ್ತೇವೆ, ಯಾರೂ ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ಇದು ಕೇವಲ ವಾದಾಭಿಪದ ಘಟನೆ ಅಲ್ಲ. ಮಂಗಳೂರಲ್ಲಿ ಬಂದರೂ ಕೂಡ ಇದೇ ಕಾನೂನು ಬರುತ್ತೆ. ಮಂಗಳೂರಲ್ಲಿ ಯಾರಾದ್ರೂ ತೊಂದರೆ ಕೊಟ್ಟರೆ ನಮ್ಮ ಆಶಾ ಕಾರ್ಯಕರ್ತರಿಗೆ, ನಮ್ಮ ಪೊಲೀಸರಿಗೆ, ನಮ್ಮ ವೈದ್ಯಾಧಿಕಾರಿಗಳಿಗೆ, ಕೆಲಸ ಮಾಡುವಂತಹ ಜೀವಗಳಿಗೆ, ಕೊರೋನಾ ವಿರುದ್ಧ ಸೆಣಸಾಡುವವರಿಗೆ ಯಾರೇ ತೊಂದರೆ ಕೊಟ್ಟರು ವಾದಾಭಿಪದದಲ್ಲಿ ಏನ್ ಮಾಡಿದ್ದೇವೋ ಮಂಗಳೂರು ಅದನ್ನೇ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದಾಗ ಇದು ರಾಜ್ಯಕ್ಕೆ ಅನ್ವಯಿಸ್ತದೆ. ಹಾಗೆ ನಾನು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಅದರಲ್ಲಿ ಹೇಳ್ತಾ, ನೀವೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ, ಮನೆ ಮನೆ ಹೋಗಿ ಭೇಟಿ ಆಗ್ತಾ ಇದ್ದೀರಿ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿಮ್ಮ ಪೂರ್ಣ ಬೆಂಬಲಕ್ಕಿದೆ. ನಿಮಗೆ ಮತ್ತಷ್ಟು ಸಿಬ್ಬಂದಿಗಳನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಯಾವ ವರ್ಗದ ಸಿಬ್ಬಂದಿಗಳನ್ನು ಕೊಡಬೇಕು ಅನ್ನೋದನ್ನು ಸರ್ಕಾರ ಜೊತೆಯಲ್ಲಿ ನಾವು ಸಂಘಗಳಿಗೆ ಚರ್ಚೆ ಮಾಡಿ ನಿಮಗೇನು ಸಹಕಾರ ಕೊಡಬೇಕು ಅದನ್ನು ಮಾಡ್ತಾ ಇದ್ದೇವೆ. ಮತ್ತು ಇಡೀ ಜಿಲ್ಲೆಯಲ್ಲಿರುವಂತಹ ಒಂದಿಷ್ಟು ಆಯ್ದ ಪ್ರದೇಶಗಳನ್ನ ಮನೆ ಮನೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯ ತಪಾಸಣೆ ಮಾಡಬೇಕು ಅನ್ನೋದು ನಮ್ಮ ಜಿಲ್ಲಾಡಳಿತ ನೆರವಾಗಿದೆ. ಕೆಲವು ಕಡೆಗಳಲ್ಲಿ ನಾವು ಈಗಾಗಲೇ ಗಂಭೀರ ಅನ್ನುವಂತಹ ಪ್ರಕರಣಗಳಿದ್ರೆ, ಬಂಟ್ವಾಳದಲ್ಲಿ ನಡೆದಿರುವಂತಹ ಮನೆಯ ದುರಂತಗಳು ಸೇರಿದಂತೆ ಎಲ್ಲೆಲ್ಲಿ ಆರೋಗ್ಯ ಇಲಾಖೆಯವರು ಆಯ್ಕೆ ಮಾಡ್ತಾರೆ ಅಲ್ಲೆಲ್ಲವೂ ಕೂಡ ಇಡೀ ಗಡಿಗಳನ್ನ ಅಥವಾ ಇಡೀ ಗ್ರಾಮಗಳನ್ನ ಮನೆ ಮನೆ ತಪಾಸಣೆ ಮಾಡುವಂತ ಕೆಲಸಗಳನ್ನು ಕೂಡ ಮಾಡಬೇಕು ಅಂತ ತಿಳ್ಕೊಂಡಿದ್ದೇವೆ. ನಮ್ಮ ಎಲ್ಲ ಚೌಕಟ್ಟನ್ನು ಮೀರಿ, ಈ ಮನುಕುಲದ ಎಲ್ಲ ಚೌಕಟ್ಟನ್ನು ಮೀರಿ, ಎಲ್ಲ ಶಕ್ತಿಯನ್ನು ಮೀರಿ ಕೊರೋನಾ ಇವತ್ತು ಸವಾಲಾದ್ರಿಂದ ಸಾಮಾಜಿಕ ಅಂತರವನ್ನು ನಾವು ಬಹಳ ಗಟ್ಟಿಯಾಗಿ ಕಾಯ್ದುಕೊಳ್ಬೇಕು ಮತ್ತು ಜನರ ರಕ್ಷಣೆಗೋಸ್ಕರ ಒಂದು ತಂಡವಾಗಿ ಕೆಲಸಗಳನ್ನು ಮಾಡಬೇಕು ಅನ್ನುವ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎನ್ಎಂಡಿಸ್ಗೆ ಅಭಿನಂದನೆ ಹೇಳ್ತೇನೆ. ಹೋಗಿತ್ತಾ ಎನ್ಎಂಡಿಸ್ಗೆ ಅಭಿನಂದನೆ ಹೇಳ್ತೇನೆ, ಅವ್ರು ಇಲ್ಲದಿದ್ರು ಕೂಡ. ಯಾಕಂದ್ರೆ ನಿನ್ನೆ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ನಿಮ್ಮ ಜಿಲ್ಲಾಡಳಿತ ಏನು ಕ್ರಮಗಳನ್ನು ಕೈಗೊಳ್ತದೋ ಅದಕ್ಕೆ ನಾವು ಬೆಂಬಲವನ್ನು ಕೊಡ್ತೇವೆ ಅನ್ನುವಂಥ ಪ್ರೀತಿಯ ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಶಾಸಕರಾದಂತಹ ಭರತ್ ಶೆಟ್ಟರು, ವೇದಿವಾಸ್ ಕರ್ಮತರು, ನಮ್ಮ ಮೇಯರ್ ಅವರು, ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಮತ್ತು ಬರುವಂತ ಎಂಪಿಗಳಾಗಿರುವಂತಹ ನಳಿನ್ ಕುಮಾರ್ ಅವರು ನಮಗೆ ಕ್ಷಣಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ರಾಜೇಂದ್ರ ಕುಮಾರ್ ಅವರಿಗೆ, ದೇವಿಪ್ರಸಾದ್ ಶೆಟ್ಟರಿಗೆ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಮತ್ತೆ ನಮನಗಳನ್ನು ಸಲ್ಲಿಸಿ ನಿಮಗೆ ಅಭಿನಂದನೆ ಹೇಳಿ, ಈ ಸಂಕಷ್ಟದ ಕಾಲದಲ್ಲಿ ಜನರಿಗೆ ಸಹಾಯ ಮಾಡಿದ್ದಕ್ಕಾಗಿ ಸರ್ಕಾರ ನಿಮಗೆ ಅಭಿನಂದನೆ ಹೇಳ್ತದೆ ಎನ್ನುವಂತ ಮಾತು ಹೇಳ್ತಾನೆ. ನಮಸ್ಕಾರ, ಧನ್ಯವಾದ. ಆಶಾ ಕಾರ್ಯಕರ್ತರು ತಂಗಳಿನ ಜೀವದ ಹಂಗ ಮುರಿದು ಸಮಾಜದ ಆರೋಗ್ಯಗಾದ ಬೆಲೆ ಮಲ್ತೊಂದುಲ್ಲೇರು. ಆರೋಗ್ಯ ಆಕಳಿಗೆ ಇಂಚಿತ್ತಿ ಗೌರವದ ಕೊಡುಗೆ ನಿಜವಾಯಿನ ಸೇವೆ ಪಡೆದು SCDCC ಬ್ಯಾಂಕ್ದ ಕೊಡುಗೆಗೆ BJP ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ಅಭಿನಂದನದ ಪಾತ್ರ ಪಂಡೇರು. ಇದು ಮಾತನಾಡುವ ಸಮಯ ಅಲ್ಲ, ಅದರ ಅನಿವಾರ್ಯ ಈ ಕಾರ್ಯದಲ್ಲಿ ಮಾತನಾಡಬೇಕಾಗಿದೆ. ಇವತ್ತು ಬಹಳ ಶ್ರೇಷ್ಠವಾಗಿರತಕ್ಕಂಥ ಕಾರ್ಯವನ್ನ ಈ ಕೇಂದ್ರ ಸಹಕಾರಿ ಸಂಸ್ಥೆ ಮಾಡಿದೆ, ವಿಶೇಷವಾಗಿ ರಾಜೇಂದ್ರ ಕುಮಾರ್ ಅವರು ಮಾಡಿದ್ದಾರೆ. ಯಾಕೆ ಇವತ್ತು ಕಳೆದ ಕೋವಿಡ್ ಪ್ರಾರಂಭ ಆದಮೇಲೆ 10 ಸಂಸ್ಥೆಗಳು, 10 ರಾಜಕಾರಣಿಗಳು, 10 ಪಾರ್ಟಿಗಳು, 10 NGOಗಳು ಬಡವರಿಗೆ ಕೆಟ್ಟು ಕೊಡುವುದನ್ನು ನಾವು ಪತ್ರಿಕೆಗಳಲ್ಲಿ ನೋಡ್ತೀವಿ. ಅದರಲ್ಲಿ 2 ವರ್ಗ, ಇದ್ದವರು ತಗೊಳ್ತಾರೆ, ಇಲ್ಲದವರು ತಗೊಳ್ತಾರೆ. ಸರ್ಕಾರದ ಸೌಲಭ್ಯ ಪಡೆದವರಿಗೂ ಸಿಗುತ್ತೆ, ಸರ್ಕಾರದ ಸೌಲಭ್ಯ ಪಡೆಯದವರಿಗೂ ಸಿಗುವಂಥದ್ದಿದೆ. ಆದರೆ ತನ್ನ ಜೀವನವನ್ನ ಪಣವಾಗಿಟ್ಟು ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯ ಜೀವನಕ್ಕೋಸ್ಕರ ತನ್ನ ಜೀವನವನ್ನ ಬದುಕಾಗಿಟ್ಟಿರ್ತಕ್ಕಂತಹ, ತನ್ನ ಕುಟುಂಬವನ್ನ ತ್ಯಾಗ ಮಾಡಿ, ತನ್ನ ಮನೆ ಮಕ್ಕಳನ್ನ ಮರೆತು ಮನೆ ಮನೆಗಳಿಗೆ ಹೋಗಿ ಆರೋಗ್ಯದ ತಪಾಸಣೆ ಮಾಡುವುದನ್ನ ಈ ಕೋವಿಡಿನ ಈ ಹಂತದಲ್ಲೂ ತನ್ನ ಜೀವನವನ್ನ, ತನ್ನ ಕುಟುಂಬವನ್ನ ಮರೆತು ಕೆಲಸ ಮಾಡತಕ್ಕಂಥ ಆಶಾ ಕಾರ್ಯಕರ್ತೆಯರನ್ನು ಗುರುತಿಸಿ ಕೊಡುವ ಕೆಲಸವನ್ನ ರಾಜೇಂದ್ರ ಕುಮಾರ್ ಮತ್ತು ತಂಡ ಮಾಡಿದೆ. ಅದಕ್ಕೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಬಹಳ ವರ್ಷದಿಂದ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಆಶಾ ಕಾರ್ಯಕರ್ತೆಯರು ಈ ಸಮಾಜದಲ್ಲಿ ಮುಂಭಾಗಲಿಗೆ ನಿಂತದ್ದು ಯಾವುದು ಅಂತ ಹೇಳಿದ್ರೆ ಈ ಕೋವಿಡ್.
ಇವತ್ತು ಆಶಾ ಕಾರ್ಯಕರ್ತೆಯರ ಕೆಲಸ ಏನು, ಆಶಾ ಕಾರ್ಯಕರ್ತೆಯರ ಪರಿಶ್ರಮ ಏನು? 16 ವರ್ಷದಿಂದ ಆಶಾ ಕಾರ್ಯಕರ್ತೆಯರು ನಮ್ಮ ಹತ್ರ ಬೇಡಿಕೆಗಳನ್ನ ಇರ್ತದೆ, ನಮ್ಮ ಸಂಭಾವನೆಗಳನ್ನ ಜಾಸ್ತಿ ಮಾಡಿ. ಇವತ್ತು ಆಶಾ ಕಾರ್ಯಕರ್ತೆಯರಿಗೆ ಸಂಭಾವನೆ ಯಾಕೆ ಜಾಸ್ತಿ ಮಾಡಬೇಕು, ಆಶಾ ಕಾರ್ಯಕರ್ತೆಯರ ಪರಿಶ್ರಮ ಏನು ಅಂತ ಹೇಳುವಂಥದ್ದು ಕೋವಿಡ್-19 ಇಂದಾಗಿ ಇಡೀ ಜಗತ್ತಿಗೆ, ಇವತ್ತು ಭಾರತಕ್ಕೆ ವಿಶೇಷವಾಗಿ ಪರಿಚಯ ಆಗಿದೆ. ಹಾಗಾಗಿ ಆಶಾ ಕಾರ್ಯಕರ್ತೆಯರ ಪರಿಶ್ರಮ ಇದೆಯಲ್ಲ, ಅದು ಅದ್ಭುತವಾಗಿರ್ತಕ್ಕಂಥ. ಹಾಗಾಗಿ ಇವತ್ತು ಅಂತಹ ಆಶಾ ಕಾರ್ಯಕರ್ತೆಯರಿಗೆ ಇರತಕ್ಕಂಥ ಸಂಭಾವನೆ ಬಹಳ ಕಡಿಮೆ. ಅದರ ಮಧ್ಯೆ ಅವರನ್ನು ಗುರುತಿಸಿ ಅವರಿಗೆ ಕೊಡ್ತಕ್ಕಂಥ ಇದೆಯಲ್ಲ, ಇದು ನಿಜವಾಗಿರ್ತಕ್ಕಂಥ ದೇವರ ಪೂಜೆ. ವಿವೇಕಾನಂದರು ಹೇಳಿದ್ರು ಅಂತ, ವಿವೇಕಾನಂದರು ಹೇಳಿದ್ದವರು, ಯಾರು ಕಷ್ಟದಲ್ಲಿದ್ದಾರೆ ಅವರ ಕಣ್ಣೀರು ಉಳಿಸ್ತಕ್ಕಂಥ ದೇವರ ಕೆಲಸ. ಆಶಾ ಕಾರ್ಯಕರ್ತೆಯರು ದೇವರ ಕೆಲಸವನ್ನು ಮಾಡ್ತಾರೆ. ಇವತ್ತು ರಾಜೇಂದ್ರ ಕುಮಾರ್ ಅವರು DCC ಬ್ಯಾಂಕ್ ಅಂತಹ ದೇವರ ಪೂಜೆ ಮಾಡತಕ್ಕಂಥ ಅರ್ಚಕರಿಗೆ ಸಮಾನ ಆಗಿರ್ತಕ್ಕಂಥ ನಿಮಗೆ ಸಲ್ಲಿಸುವುದರ ಮುಖಾಂತರ ನಿಜವಾಗಿರ್ತಕ್ಕಂಥ ದೇವರ ಪೂಜೆಯನ್ನು ಮಾಡಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಇವತ್ತು ಈಗಾಗಲೇ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿದರು, ಕಳೆದ 1 ತಿಂಗಳಿಂದ ಇಲ್ಲಿ ಸಂಶಯಗಳು ಕಾಡ್ತಾ ಇತ್ತು. ನಮ್ಮಲ್ಲಿ ಯಾವುದೇ ಮಾಧ್ಯಮ ಪತ್ರಿಕಾಗೋಷ್ಠಿಗಳಿಗೆ ಹೋದರೆ ನಮ್ಮಲ್ಲಿ ಮೊದಲ ಪ್ರಶ್ನೆ ಕೇಳ್ತಿದ್ದದ್ದು ಏನು ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ರಕ್ಷಣೆ ಯಾರು, ವೈದ್ಯರುಗಳಿಗೆ ರಕ್ಷಣೆ ಯಾರು, ಪೌರ ಕಾರ್ಮಿಕರಿಗೆ ರಕ್ಷಣೆ ಯಾರು? ಇವತ್ತು ರಾಜ್ಯದ ಸರ್ಕಾರ ಸುಗ್ರೀವಾಜ್ಞೆಯನ್ನು ಪಾಲನೆ ಮಾಡುವುದರ ಮುಖಾಂತರ, ಸುಗ್ರೀವಾಜ್ಞೆಯನ್ನು ತರುವುದರ ಮುಖಾಂತರ ಆಶಾ ಕಾರ್ಯಕರ್ತೆಯರ ವಿಶ್ವಾಸ, ನಿಮ್ಮ ನಂಬಿಕೆ ಮತ್ತು ನಿಮಗೆ ರಕ್ಷಣೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದೆ. ದಿಟ್ಟತನದ ಕ್ರಮದ ಮುಖಾಂತರ ಮುಂದಿನ ದಿನಗಳಲ್ಲಿ ನಿಮಗೆ ಯಾರು ನಿಮ್ಮನ್ನು ಮುಟ್ಟದ ರೀತಿಯಲ್ಲಿ ನಮ್ಮ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಹಾಗಾಗಿ ಇವತ್ತು ಇನ್ನೇನು ಹೆಚ್ಚು ಹೇಳುವುದಿಲ್ಲ. ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇದು ಬಹಳಷ್ಟು ಹೇಳಿದ್ದಾರೆ. ಈಗಾಗಲೇ ಪಡಿತರ ಚೀಟಿಗಳನ್ನು ವಿತರಣೆ ಮಾಡತಕ್ಕಂಥ ವ್ಯವಸ್ಥೆಗಳಾಗಿದ್ದಾವೆ. ನಾನು ಅಭಿನಂದನೆ ಸಲ್ಲಿಸ್ತೇನೆ. 16 ನ್ಯಾಯಬೆಲೆ ಅಂಗಡಿಗಳಿದ್ದಾವೆ ನಮ್ಮ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲೂ. ಬಹಳ 100ಕ್ಕೆ 100% ಇವತ್ತು ಪಡಿತರ ಚೀಟಿ ವ್ಯವಸ್ಥೆಗೆ ಸಹಕಾರ ಆಗಿರ್ತಕ್ಕಂಥದ್ದು ಯಾವುದು ಹೇಳಿದ್ರೆ ನಮ್ಮ ಸಹಕಾರಿ ಸಂಘಗಳು. ಅದರಲ್ಲೂ ಏನು ಆಯವ್ಯಯದಲ್ಲಿ ತಟ್ಟಾಗದ ರೀತಿಯಲ್ಲಿ ನಮ್ಮ ರಾಜೇಂದ್ರ ಕುಮಾರ್ ಅವರು ಈಗ ಸೂಚನೆ ಕೊಟ್ಟ ಪ್ರಕಾರ ಇವತ್ತು ಅವರ ಮನೆ ಬಾಗಿಲಿಗೆ ತಲುಪಿಸುವಂತಹ ಸೇವಾ ಕಾರ್ಯವನ್ನ ಇವತ್ತು ಸಹಕಾರ ಸಂಘಗಳ ಮುಖಾಂತರ ಮಾಡಿದ್ದಾರೆ. ಅದಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಡೀ ಸಮಾಜ ನಿಮಗೆ ಗೌರವವನ್ನು ಕೊಡ್ತಕ್ಕಂಥ ಕಾಲಘಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರಿದ್ದೀವಿ ಅಂತ ಹೇಳ್ತಾ ನಿಮಗೆ ಶುಭವನ್ನು ಹಾರೈಸ್ತೇನೆ. ಕಾರ್ಯಕ್ರಮದ ಗುರುಕರ್ಮೆ ವಹಿಸಂದು ಪಾತೆರ್ನ SCDCC ಬ್ಯಾಂಕ್ದ ಅಧ್ಯಕ್ಷರು ಡಾಕ್ಟರ್ MN ರಾಜೇಂದ್ರ ಕುಮಾರ್, ಆಶಾ ಕಾರ್ಯಕರ್ತೆಯರ ಬೊಕ್ಕ ನವೋದಯ ಪ್ರೇರಕರಿಗೆ ಒಟ್ಟು 5,000 ಜನಕ್ಕೆ ಈ ಕೊಡುಗೆಯನ್ನು ಬ್ಯಾಂಕ್ ವತಿರ್ದು ಕೊರಂದುಲ್ಲ ಪಂಡದು ಆಶಾ ಕಾರ್ಯಕರ್ತೆಯರನ್ನ ಬಂಗದ ಬೇಲೆಗೆ ಮೆಚ್ಚುಗೆದ ಪಾತೆರ ಬಂಡೇರು. ಇಟ್ಕೊಂಡು ಸಮಾಜದ ಎಲ್ಲರ ಬದುಕಿಗೋಸ್ಕರ ಹೋರಾಟ ಮಾಡುವಂಥ ಆಶಾ ಕಾರ್ಯಕರ್ತರು ಇವತ್ತು ನಮಗೆಲ್ಲರಿಗೂ ಮುಖ್ಯವಾಗಿದ್ದಾರೆ. ನಾನು ಮೊನ್ನೆ ಹೀಗೆ ಮಾತಾಡೋದು ಬಂದು ಕೇಳಿದೆ, ಎಲ್ಲ ಕೂಡ ಆಶಾ ಕಾರ್ಯಕರ್ತರು ಆರೋಗ್ಯದ ಇಲಾಖೆಯವರು, ರಕ್ಷಕ ಪ್ರಾಣಿಯವರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಜೀವನವನ್ನು, ಸಮಯದ ಪರಿಮಿತಿಯನ್ನು ಬಿಟ್ಟು ಇವರ ವೇತನ ಎಷ್ಟಿದೆ ಅಂತ ನಾನು ಹೀಗೆ ಸುಮ್ಮನೆ ಕೇಳಿದೆ. ಕೇಳುವಾಗ ಅವರು ವೇತನ ಕೇಳಿ ನನಗೆ ಬಹಳ ಆಶ್ಚರ್ಯ ಆಯಿತು. ಅವರು ಗೌರವಧನವನ್ನು ಸ್ವೀಕರಿಸ್ತಾ ಇದ್ದಾರೆ. ಆ ಗೌರವಧನ ಅವರು ಮಾಡುವಂಥ ಒಂದು ಸಾರಿಗೆಗೆ ಸಾಕಾಗಿದ್ದಿಲ್ಲ. ನಿಜವಾಗಿ ಅವರನ್ನು ನಾವು ಮೆಚ್ಚಬೇಕು. ನಾವೆಲ್ಲ ಬೇರೆ ಎಲ್ರಿಗೂ ವೇತನ ಗೊತ್ತಿಲ್ಲ, ಅದನ್ನು ನಾನು ಗೌರವ ಎಷ್ಟು ಅಂತ ಗೌರವಧನ ಗೊತ್ತಿದ್ರು ಈ ವೇದಿಕೆ ಹೇಳಿದ್ದಿಲ್ಲ. ಅಷ್ಟು ಕನಿಷ್ಠ ಮಟ್ಟದ ಗೌರವವನ್ನು ಧನವನ್ನು ಪಡ್ಕೊಂಡು ಇವತ್ತು ಅತಿ ಹೆಚ್ಚು ಕೋವಿಡ್-19 ವಿರುದ್ಧ ಹೋರಾಡೋರಿದ್ರೆ ಅದು ಆಶಾ ಕಾರ್ಯಕರ್ತರು ಅಂತ ಅದನ್ನು ನಮಗೆಲ್ಲ ಹೇಳಿಕೆ ಹೆಮ್ಮೆ ಆಗ್ತದೆ. ಅದರಿಂದ ಇವತ್ತು ನಾವು ಈ ಕಾರ್ಯಕ್ರಮ ಏರ್ಪಡಿಸಿದ ಹೇಳಿದ್ರೆ ಇದನ್ನು ಕಂಡು ಇನ್ನೂ ಕೊಡುವವರು ಕೊಡಬೇಕು. ನಮ್ಮ ದೇವಸ್ಥಾನ ಹೇಳಿದಾಗ ಇದ್ದವರು ಇಲ್ಲದವರಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹಾಗೆ ಕೇಳಿದ್ರು ಅವ್ರಿಗೆ ಗೌರವ ಈ ಕಿಟ್ಟಿನೊಂದಿಗೆ ಇವತ್ತು 2 ಜಿಲ್ಲೆಗಳಿಗೆ ಇಟ್ಕೊಡ್ತೀವಿ. ನಮ್ಮ ನವೋದಯ ಗುಂಪಿನ ಪ್ರೇರಕರಿಗೆ ಕೊಡ್ತೇವೆ. ಇವರಿಗೆ ಈ ಕಿಟ್ಟಿನ ಜೊತೆಯಾಗಿ 1,000 ರೂಪಾಯಿ ನಗದು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನಾನು ನಮ್ಮ ನಳಿನ್ ಕುಮಾರ್ ಅವರಿಗೆ ಹೇಳಿದೆ, ಸಹಕಾರಿ ಕ್ಷೇತ್ರದಿಂದ ಇವಾಗಲೂ ಸುಮಾರು 80 ಕೋಟಿಯಷ್ಟು ಹಣವನ್ನು ನಾವು ಮುಖ್ಯಮಂತ್ರಿಗಳ ನಿಧಿಗೆ ಕೊಟ್ಟಿದ್ದೇವೆ. ನನ್ನ ಲೆಕ್ಕ ಪ್ರಕಾರ ನಾವು ನಮ್ಮ ಲಾಭಾಂಶದಲ್ಲಿ 2% ಶಿಕ್ಷಣ ನಿಧಿಗೆ ಕೊಡ್ತೇವೆ. ಅದರಲ್ಲಿ 1%ವನ್ನು ನೀವು ಸುಗ್ರೀವಾಜ್ಞೆ ತಂದು ಎಲ್ಲಾದರೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಡುವಂತೆ ಮಾಡಿದರೆ ನನ್ನ ಕಾಲದ 100 ಕೋಟಿ ಹಣ ಅದರಲ್ಲಿ ಆಗ್ಬೋದು. ಇದು ರಾಜ್ಯದ ಎಲ್ಲ ಇದರಿಂದ ನಾನು ಈಗ ನಿಮಗೆ ಮನೆ ಹೇಳ್ಕೊಡ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿವಸದಲ್ಲಿ
ಈ ಆರಕ್ಷಕ ಠಾಣೆಯವರು ಇರ್ಬೋದು, ನಮ್ಮ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಮ್ಮನ್ನು ವಿಚಾರಿಸಿದಾಗ ಅವರಿಗೆ ಹಿಂಸೆ, ದೌರ್ಜನ್ಯ ಮತ್ತು ಅಗೌರವವನ್ನು ತೋರಿಸೋದು ಭಾರಿ ತೆರಿಗಾಗಿ ಅದು ನಮಗೆ ಶೋಭೆ ತರುವಂಥವಲ್ಲ. ಅದು ಎಷ್ಟೇ ದೊಡ್ಡ ಜನ ಇದ್ರೂ ಕೂಡ ಇದನ್ನು ವಿರೋಧ ಮಾಡುವವರಿಗೆ ಕಠಿಣವಾದ ಶಿಕ್ಷೆಯನ್ನು ನೀವು ಕೊಟ್ಟಲ್ಲಿ ನಾವೆಲ್ಲರೂ ನಿಮ್ಮಿಂದ ಇದ್ದೇವೆ ಅನ್ನುವಂಥ ಅದನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ಒಂದು ಕಷ್ಟ ಜೀವನ ಪಣಕ್ಕೆ ತಗೊಂಡು ಕೆಲಸ ಮಾಡ್ತಾರೆ, ಅಂಥವರನ್ನು ಹಿಂಸೆ ಮಾಡೋದು, ಅವರಿಗೆ ಚಿತ್ರಹಿಂಸೆ ಕೊಡೋದು ಇದು ಸರಿಯಲ್ಲ. ಹಾಗಾಗಿ ನೀವು ತಗೊಳ್ಳುವಂಥ ಯಾವ ಸುದ್ದಿಗಳು ಅದರಲ್ಲಿ ನಡೆಯಲಿ, ಯಾವುದೇ ಕಾನೂನು ನಡೆಯಲಿ, ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಟ್ಟರೆ ಇನ್ನು ಮುಂದೆ ಇವರು ಸುರಕ್ಷಿತವಾಗಿ ಗ್ರಾಮಾಂತರ ಪ್ರದೇಶ ಇರ್ಬೋದು, ಪಟ್ಟಣ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ಇವರು ನಿಮಗೆ ಆ ಭಗವಂತನ ಆಯುರಾರೋಗ್ಯವನ್ನು ಕೊಡಲಿ ಅನ್ನುವಂಥ ಮಾತಿನಿಂದ ತಮಗೆಲ್ಲರೂ ನನ್ನ ಒಂದು ಶುಭಕಾಮನೆಯನ್ನು ಕೊಡ್ತಾ ಇದ್ದೀನಿ. ಕುಡ್ಲ ದಕ್ಷಿಣ ಕ್ಷೇತ್ರ ಶಾಸಕರು ಶ್ರೀ ವೇದವ್ಯಾಸ ಕಾಮತ್, ಉತ್ತರ ಕ್ಷೇತ್ರ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ, ಕುಡ್ಲ ಮೇಯರ್ ದಿವಾಕರ್ ಪಾಂಡೇಶ್ವರ, ವಿಪಕ್ಷ ಸಚೇತಕರು ಶ್ರೀ ಐವನ್ ಡಿಸೋಸ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆ ಹಿಡಿತದೆ ದಿನ ಬಳಕೆ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾರೆ. SCDCC ಬ್ಯಾಂಕ್ದ ನಿರ್ದೇಶಕರು ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಎದ್ಕೊಂದು ಪ್ರಾಸ್ತಾವಿಕವಾದ ಪಾತೆರಿಯರು ತತ್ತರಿಸಿ ಜನಜೀವನ ಅಸ್ತವ್ಯಸ್ತವಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಕೂಡ ಇದು ಗಂಭೀರವಾಗಿ ಎಲ್ಲ ಕಡೆ ಜನಜಾಗೃತಿ ಮಾಡುವಂತ ವ್ಯವಸ್ಥೆಯೊಂದಿಗೆ ನಾವು ಕೋವಿಡ್-19 ವೈರಸ್ ಅನ್ನು ತಡೆಗಟ್ಟುವ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ನಾವು ಉಳ್ಳವರು ಇಲ್ಲದವರಿಗೆ, ಇದ್ದವರು ಇನ್ನೊಬ್ಬರಿಗೆ ಸಹಕಾರ ಮಾಡುವಂತ ಒಂದು ದಿನ. ನಾವೆಲ್ಲರೂ ಮಾನವೀಯತೆಯನ್ನು ಮೆರೆದು ನಮ್ಮೆಲ್ಲ ಗ್ರಾಮೀಣ ಭಾಗದ ಜನರಿಗೆ, ಆಹಾರದ ಸಮಸ್ಯೆ ಆಗುವಂಥವರಿಗೆ ಯಾವೆಲ್ಲ ರೀತಿಯಲ್ಲಿ ಸಹಕಾರ ಮಾಡಲಿಕ್ಕಾಗ್ತದೆ ಅದನ್ನೆಲ್ಲ ಸಹಕಾರ ಮಾಡುವ ರೀತಿಯಲ್ಲಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು, ಸಹಕಾರಿ ವ್ಯವಸ್ಥೆ ಒಂದು ಹೆಜ್ಜೆ ಮುಂದಿಟ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಈ ಸನ್ನಿವೇಶದಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಕರ್ನಾಟಕ ಮಹಾಮಂಡಲದ ಅಧ್ಯಕ್ಷರು, ನಮ್ಮೆಲ್ಲ ಸಹಕಾರಿ ನಾಯಕರು ಯಾವತ್ತೂ ಕೂಡ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾವುದೇ ರೀತಿಯ ರೈತಾಪಿ ವರ್ಗದ ಜನರಿಗೆ ಅಥವಾ ಗ್ರಾಮೀಣ ಭಾಗದ ಜನರಿಗೆ, ನಮ್ಮ ಮಹಿಳೆಯರಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ, ಅದು ಅನೇಕ ರೀತಿಯಲ್ಲಿ ಪ್ರಕೃತಿ ವಿಕೋಪ ಆಗಿರ್ಬೋದು, ನೆರೆಯ ಹಾವಳಿ ಆಗಿರ್ಬೋದು, ಇಂತಹ ಸನ್ನಿವೇಶದಲ್ಲೂ ಕೂಡ ನಮಗೆ ಒಂದು ಹೆಜ್ಜೆ ಮುಂದೆ ನಿಂತು ನಾನು ನಿಮ್ಮೊಂದಿಗಿದ್ದೇನೆ ಎಂಬ ರೀತಿಯಲ್ಲಿ ಎಲ್ಲ ಸಹಕಾರಿಗಳನ್ನು ಒಂದು ಕಡೆ ಸೇರಿಸಿ ನಿತ್ಯ ನಿರಂತರ ಸಹಕಾರ ಮಾಡಿಕೊಂಡು ಬಂದವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಕೂಡ ಸರ್ಕಾರ ನೀಡುವಂತಹ ಪಡಿತರ ಒಂದಿಷ್ಟು ದುರುಪಯೋಗವಾಗದ ರೀತಿಯಲ್ಲಿ ಆ ಪಡಿತರರಿಗೆ ನೇರವಾಗಿ ತಲುಪುವ ರೀತಿಯಲ್ಲಿ ಸಮರ್ಪಕವಾಗಿ ಸಹಕಾರಿಗಳು ನಿಂತು ಅದನ್ನು ನೀಡಬೇಕು ಅಂತ. ಆದ್ರಿಂದ ನಮ್ಮ ಉಭಯ ಜಿಲ್ಲೆಯಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಪಡಿತರ ವಿತರಣೆ ಆಗ್ತಾ ಇದೆ. ಅದರೊಂದಿಗೆ ರೈತಾಪಿ ವರ್ಗದ ಜನರಿಗೆ ಅವರ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ಸಾಲ ಸೌಲಭ್ಯದ ವ್ಯವಸ್ಥೆಯನ್ನು ಒಂದು ಕ್ಷಣ ವಿಳಂಬ ಮಾಡದೆ ನೀಡಬೇಕು ಈ ಸಂದರ್ಭದಲ್ಲಿ ಎಂಬ ಕೂಡ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಅದು ಕೂಡ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಸಹಕಾರ ಆಗ್ತಾ ಇದೆ. ಇದಕ್ಕೆಲ್ಲ ನಮ್ಮ ಅಧ್ಯಕ್ಷರು ಕಾರಣಕರ್ತರಾಗಿದ್ದಾರೆ. ಕೊಡಿ ಎಲ್ಲ ಸಹಕಾರಿ ಸಂಸ್ಥೆಯಲ್ಲಿ ಅವರ ಎಲ್ಲ ಯಾರಿಗೆ ಆಹಾರ ಇಲ್ಲ ಅಂತವರಿಗೆ ಕೊಡಿ ಅಂತ ನಮ್ಗೆಲ್ಲ ಪ್ರೋತ್ಸಾಹ ನೀಡ್ತಾ ಇದ್ರು. ಈ ದಿನ ನಿಮ್ಮ ಆಶಾ ಕಾರ್ಯಕರ್ತರ ಸೇವೆ ದೇವರ ಸೇವೆ ಎಂಬ ರೀತಿಯಲ್ಲಿ ಅವರು ಇನ್ನಷ್ಟು ದಾನಿಗಳು ಆಶಾ ಕಾರ್ಯಕರ್ತರನ್ನು ಗುರುತಿಸುವಂತಾಗಲಿ ಎಂಬ ರೀತಿಯಲ್ಲಿ ಅವರು ಸಹಕಾರ ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಕೊಡ್ತಾ